Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ, ನಮಸ್ಕಾರಗಳು, ವಣಕಮ್. ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ನಿಮ್ಮ ಪ್ರೀತಿಯ ಚಾನಲ್, ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ಹೆಮ್ಮೆಯ ಚಾನಲ್. ಆ್ಯಂಡ್ ಯಾಕೆ ನೋಡ್ತಾ ಇದ್ದೀರಾ ಸದ್ಯಕ್ಕೆ ಅಂತಂದರೆ, ಹಾಡುಗಾರರನ್ನು ಪ್ರೋತ್ಸಾಹ ಮಾಡೋದಕ್ಕೆ, ಹಾಡು ಕೇಳಿ ಮನಸ್ಸಿಗೆ ಮುದ ಆಗೋದಕ್ಕೆ. ಸೊ ನೀವು ನೋಡ್ತಾ ಇರೋವಂತಹ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್, ಕೋ ಸ್ಪಾನ್ಸರ್ಡ್ ಬೈ ಪೂರ್ಣಿಮಾ ಸಿಲ್ಕ್ಸ್. ಸೊ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂದರೆ ಹಾಡು ಅನ್ನೋವಂಥದ್ದು ಕೇಳೋವಂಥದ್ದು ಕಿವಿಲಾಗಿರ್ಬೋದು, ಅದು ಮುಟ್ಟೋವಂಥದ್ದು ಮನಸ್ಸಿಗೆ. ಸೊ ಮನಸ್ಸಿಗೆ ಖುಷಿ ಕೊಡೋವಂಥ ವಿಚಾರಗಳಿಗೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು ಅಂತಂದರೆ, ಜಡ್ಜಸ್ ದೇ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಶೋ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಕೈಯಲ್ಲಿ ಗಿಟಾರ್ ಇದ್ದರೆ ಅವರು ಪ್ರಪಂಚನೇ ಮರೀತಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ರಾಜಗೋಪಾಲ್ ಸರ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥವರು 5 ಭಾಷೆಯಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ತಮಿಳ್, ಮಲಯಾಳಂ, ತೆಲುಗು, ಕನ್ನಡ ಆ್ಯಂಡ್ ತುಳು. ಆ್ಯಂಡ್ ತುಳುವಲ್ಲಿ ನಿಯರ್ಲಿ 14 ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಊರ್ದ, ನಮ್ಮ ನೀರ್ದ ಕದ್ರಿ ಮಣಿಕಾಂತ್. ಸೊ ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ಬ ಮಹಾಗುರುವಿನ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ಅವರ ಹೆಸರಲ್ಲೇ ಗುರು ಇದೆ. ಅವ್ರು ಮಾಡಿರುವಂತಹ ಸಾಧನೆ, ಅವರ ಹೆಸರನ್ನ ಹೇಳಿದ್ರೇನೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಗುರು ಕಿರಣ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಈ ಕಾರ್ಯಕ್ರಮ ತುಂಬಾನೇ ಅದ್ಭುತವಾಗಿ ಮೂಡಿ ಬರಬೇಕು ಅಂತಂದ್ರೆ ತುಂಬಾ ಜನ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ. ಕೂದಲು ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ತುಂಬಾನೇ ಮುಖ್ಯ. ಸೊ ಆ ಕೂದಲು ಇಲ್ಲದೆ ಇದ್ರೆ ಅದು ಬರೋದಕ್ಕೆ, ಇರೋವಂಥ ಕೂದಲು ಮೇಂಟೈನ್ ಮಾಡೋದಕ್ಕೆ ಶಕುಂತಲಾ ಹೇರ್ ಆಯಿಲ್, ಇದನ್ನು ನೀವು ಡೆಫಿನೆಟ್ಲಿ ಯೂಸ್ ಮಾಡಬೇಕು. ಅಮೃತ ಬಿಂದು ಇವರ ಶಕುಂತಲಾ ಹೇರ್ ಆಯಿಲ್ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಹೇರು ನಮ್ಮ ಗುರುಕಿರಣ್ ಸರ್ ಇದ್ದಾರಲ್ವ, ಅವ್ರ ಹೇರ್ ಥರ ಕಾಣುತ್ತೆ. ಸೊ ಅದರ ಜೊತೆಗೆ ಅಡುಗೆ ಮಾಡೋವಂಥದ್ದು ಮುಖ್ಯ ಅಲ್ಲ, ಅದು ಹೊಟ್ಟೆಗೆ ನಾಲಿಗೆಗೆ ಹಿಡಿಸಬೇಕು. ಅದಾಗಬೇಕು ಅಂತಂದರೆ ಪ್ರೈಮ್ ಮಸಾಲ ಇದನ್ನು ನೀವು ಬಳಸಬೇಕಾಗುತ್ತೆ. ಬಳಸಿದ ಮೇಲೆ ನನಗೊಂದು ಥ್ಯಾಂಕ್ಸ್ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ಎನಿವೇಸ್, ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಇವತ್ತಿನ ಮೊದಲನೆಯ ಸಿಂಗರ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಮಲಯಾಳಂ ಎಲ್ಲ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಅವ್ರು ಬರ್ತಾ ಇರೋವಂಥದ್ದು ಫ್ರಮ್ കാസർഗോഡ്, ಫ್ರಮ್ ಕೇರಳ. ಸೊ ദൈവത്തിൻ്റെ സ്വന്തം നാട്, ദാറ്റ് മീൻസ് കേരള. സോ എല്ലാവരും ക്ലാപ്പൊക്കെ അടിച്ച് വെൽക്കം ചെയ്യൂ സാത്വിക് ഫ്രം കാസർഗോഡ്. താങ്ക് യു സോ മച്ച്. संग बैर लगाया ऐसा, तुझे संग बैर लगाया ऐसा, रहा न मैं फिर अपने जैसा, हो रहा न मैं फिर अपने जैसा। मेरा नाम इश्क, तेरा नाम इश्क, मेरा नाम इश्क, तेरा नाम इश्क, मेरा नाम इश्क, तेरा नाम इश्क, मेरा नाम, तेरा नाम, मेरा नाम इश्क. ये लाल इश्क, ये मलाल इश्क, ये
अपना नाम बदल दूं या तेरा नाम छुपा लूं या छोड़ के सारे आग में बैराग उठा लूं बस एक रहे मेरा काम इश्क मेरा काम इश्क मेरा काम इश्क मेरा नाम इश्क तेरा नाम इश्क मेरा नाम तेरा नाम मेरा नाम इश्क ये लाल इश्क ये मलाल इश्क ये ऐबर इश्क ये बैर इश्क ये लाल इश्क ये मलाल इश्क ये ऐबर इश्क ये बैर इश्क ये काली रात जकड़ लूं हे ठंडा चांद पकड़ लूं हो ये खाली रात जकड़ लूं ये ठंडा चांद पकड़ लूं दिन रात के ये बैरी भेद का रुख मोड़ के मैंने रख लूं तुझ संग बैर लगाया ऐसा रहा न मैं फिर अपने जैसा हो रहा न मैं फिर अपने जैसा मेरा नाम इश्क तेरा नाम इश्क मेरा नाम इश्क तेरा नाम इश्क मेरा नाम इश्क तेरा नाम इश्क मेरा नाम तेरा नाम मेरा नाम इश्क ये लाल इश्क ये मलाल इश्क ये ऐब इश्क ये बैर इश्क ये लाल इश्क ये मलाल इश्क ಓಕೆ ಸಾಫಿಗ್, ನನಗಂತೂ ಬೀಂಗ್ ಅನ್ ಆಡಿಯನ್ಸ್ ತುಂಬ ಖುಷಿ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್ ಆ್ಯಂಡ್ റിയൽ ജഡ്ജ്മെന്റ് അಲ್ಲಿಂದ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ. ആൻഡ് പറയൂ, എവിടെ നിന്നാണ്? കാസർഗോഡിൽ എവിടെയാണ്? ആക്ച്വലി അച്ഛൻ കാസർഗോഡാണ്, അമ്മ മഞ്ചേശ്വരം. ഓക്കെ, പക്ഷെ ഇപ്പോൾ നമ്മൾ മാംഗ്ലൂരിൽ സെറ്റിൽ ആയിരിക്കും. ഓക്കെ, സോ പ്രൗഡ് Mangalorean now. Yep. Thank you so much. And Tulu Kannada comfortable? Yeah, I can understand Kannada. But you can talk in only Malayalam. No, it takes time to react actually. Yeah, no problem yaar. We'll give one more minute to you, no problem. So, how was the journey? So, ನಿಮ್ಮ journey ಹೇಗಿತ್ತು? ಎಂಜಿತನ journey? Actually, the journey, it was great actually. A lot of few small things I was able to learn. Like, in the, I could learn from Guru Kiran sir and a lot of other contestants and the other judges also. So, it was a great journey. It shows us that how, we are nothing. There are a lot more to go. Like the journey is a huge, it's a long journey. So a lot of practice required again, more. Yeah. So ಐನೈತೆ ತುಳುಟು ಬನ್ನೋಲಿ? ಐನೈನ್ ತುಳು ಟ್ರೈ ಮನ್ಪಲ್ಲಿದೆ ಏನ ಬನ್ನರ ಏನು? ಕನ್ನಡ ಟ್ರೈ ಮನ್ಪ್ಲೆ ಮಲ್ಲದ್ದು. ಎಲ್ಲಿಂದ ಈ ಸ್ಟೇಜಿಂದ a lot ತುಂಬಾ ಈ ಸ್ಟೇಜ್ ಇಂದ ತುಂಬಾ ಕಲಿಸ್ಲಿಕ್ಕೆ ನನಗೆ ಆಯ್ತು, ಕಲೀಲಿಕ್ಕೆ ಆಯ್ತು. ಓಕೆ, a lot of very great contestants ಇಲ್ಲಿ ಉಂಟು. ಓಕೆ, ನಾನು ಇಲ್ಲಿ ಉಂಟು, ಜಡ್ಜ್ ಅಲ್ಲಿ ಉಂಟು, ಈಗ ಕಮೆಂಟ್ ಉಂಟು. ಮೊದಲನೇದಾಗಿ ಮಣಿಕಾಂತ್ ಸರ್, ಇರಗೆ ಎಂಜಾನ್ ಸರ್. ಚೆನ್ನಾಗುಂಟು. ಥ್ಯಾಂಕ್ ಯು. ಜೋಕ್ಸ್ ಅಪಾರ್ಟ್, ಸೀರಿಯಸ್ಲಿ ಯುವರ್ ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ವೆರಿ ಆ್ಯಪ್ಟ್ ಸಾಂಗ್ ಏನಿದೆಯೋ
ಆ್ಯಂಡ್ ಯು ಹ್ಯಾಂಡಲ್ಡ್ ಇಟ್ ವೆರಿ ವೆಲ್, ದಟ್ಸ್ ವಾಟ್ ಯು ಆಲ್ ಫೆಲ್ಟ್. ನನಗೆ ಎಸ್ಪೆಷಲಿ ಖುಷಿ ಆಯಿತು. ಆ್ಯಂಡ್ ಅದೇ ಎಲ್ಲ ಕಂಟೆಸ್ಟ್ಗಳು ಸ್ವಲ್ಪ ಶ್ರುತಿಯಲ್ಲಿ ಮೇಲೆ ಕೆಳಗೆ ಆಗ್ತಾರೆ, ಬಟ್ ಯು ಎಂಜಾಯ್ಡ್ ಆ್ಯಂಡ್ ಯು ಹ್ಯಾಂಡಲ್ ದ ಸಾಂಗ್ ವೆಲ್. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸರ್. ಗುರು ಸರ್ ಏನ್ ಚೇತನ್? ತುಂಬ ಚೆನ್ನಾಗುಂಟು. ಥ್ಯಾಂಕ್ ಯು ಸರ್. You sang it really. Which is the song? Lal Ishq from the From, movie. who's the composer? Sanjay Leela Bansali. Yeah. Yes, sir. Okay, it's a lovely song. It's. I think I love. First of all, congratulations for selecting the song. I've never Thank you, heard it. sir. I just heard it today. Oh, thank you so much, sir. It's a lovely song, and you sang it well. ಒಂದು ನಿಮಗೆ ಚೆನ್ನಾಗಿ ವಾಯ್ಸ್ ಉಂಟು. Thank you, sir. ಅವ್ರ ಅರ್ಧ ಭಾಷೆ ಯಾರಿಗೆ ಅರ್ಥ ಆಗಿ ನಾವು. So you got a lovely voice, and you sang that really good. Of course, minor faults, I think, comparative this stage, you can overlook it. You sang this really good, really good. I think compared to your previous round, this was the best. Thank you, sir. ಥ್ಯಾಂಕ್ ಯು ಸೋ ಮಚ್. ಮನೋಹರ್ ಸರ್ ಹೇಗಿತ್ತು? Your voice is very good, very nice voice. Thank you, sir. Music ಎಲ್ಲಿ ಕಲ್ತಿದ್ದು? Actually, my dad he teaches music. Oh, So, ಕರ್ನಾಟಕ ಮ್ಯೂಸಿಕ್. Carnatic music. ಹಾಂ, ವೆರಿ ಫೈನ್. ಚೆನ್ನಾಗಿ ಹಾಡಿದ್ರಿ. Thank you, sir. ಆಲ್ ದಿ ಬೆಸ್ಟ್. Thank you so much. ಓಕೆ, ಸೊ ಕೊನೆಯದಾಗಿ ರಾಜಗೋಪಾಲ್ ಸರ್ ಹೇಗಾಯ್ತು? ಸಾತ್ವಿಕ್ Yes, sir. ಅಡ್ಡಿಪೊಳಿ ಆಟೋ ನನ್ನಾಗಿ ಪಾಡಿ ಸೂಪರ್. Thank you so much, sir. If I am not mistake, it was correct now what I said in Malayalam. Yes, Okay, thank you. And this is my personal favorite song also, Lal Ishq. It's one of the best song of Arijit Singh. Yes, sir. And I was expecting I have to find this guy to see some mistakes, but it was very good. You sang it very well. And ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಸುತ್ತೆ. You practice a lot, I believe. Yes. Yeah. And you are very close to the original, because second stanza there is one transition. Yep. Kalika, that is everything you handle it very nice, very touchy. I liked it very well. Fantastic. Keep rocking. Yes. All the best. Thank you so much. ಓಕೆ, ಯು ಗಾಟ್ ಫ್ಯಾಂಟಾಸ್ಟಿಕ್ ಕಮೆಂಟ್ಸ್. ಯು ಶುಡ್ ಬಿ ರಿಯಲಿ ಹ್ಯಾಪಿ. ಸಂತೋಷಮಾಯೋ? വളരെ സന്തോഷമായി. ಓಕೆ, ಫ್ಯಾಂಟಾಸ್ಟಿಕ್. ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಬರಬೇಕಾದ್ರೆ, ಐ ಮೀನ್ ನೆಕ್ಸ್ಟ್ ರೌಂಡಿಗೆ ನೀವು ಬರ್ತಿರಲ್ವ, ಅವ್ರು ಹೇಳ್ತಾರೆ ಬರಬೇಕಾದ್ರೆ ಒಂದು ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ಕನ್ನಡ ವರ್ಡಿಂಗ್ಸ್ ಎಲ್ಲ ತೊಗೊಂಬನ್ನಿ. ಸೊ ನೀವು ಪ್ರೂವ್ ಮಾಡಿ ನಮ್ಗೆ ಏನು ಸಾಧ್ಯ ಇದೆ ಅಂತ. ಆ್ಯಂಡ್ ಎಂಡಲ್ಲಿ ಇಷ್ಟೊಳ್ಳೆ ಕಮೆಂಟ್ ಸಿಕ್ಕಿದೆ, ಕನ್ನಡದಲ್ಲಿ ಏನು ಹೇಳ್ತೀರಾ? ಧನ್ಯವಾದಗಳು ಸರ್. ಓ ಮೈ ಗಾಡ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡು ಕೇಳ್ಕೊಂಡು ಬಂದಾಯಿತು. இப்போ சமயம் ஒரு ചെറിയ ഇടവേള എടുക്കുകയാണ്. സോ ടേക്ക് എ ഷോർട്ട് ബ്രേക്ക് ആൻഡ് ഡു കം ബാക്ക്. ನಮ್ಮ ಸೂಪರ್ ಸಿಂಗರ್ Welcome back after the break to your favorite show that is none other than Sun Premium Refined Sunflower Oil Super Singer powered by Santosh 2-star boiled rice. ನೋಡಿ, ಹಾಡು ಅಂತಂದರೆ ಅದು ಏನೋ ಒಂದು ಪವರ್ಫುಲ್ ವೆಪನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಯಾರಾದರೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ಹಾಡು ಆಡಿದ್ರೆ ಹಾಗೆ ಅವ್ರ ಮನಸ್ಸು ಮೆಲ್ಟ್ ಆಗುತ್ತೆ. ಸೊ ಅಂತಹ ಅದ್ಭುತವಾಗಿರುವಂತಹ ಶಕ್ತಿ ಇರುವಂಥ ಒಂದು ಸಾಧನ ದ್ಯಾಟ್ ಈಸ್ ಮ್ಯೂಸಿಕ್. ಸೊ ಅಂತಹ ಮ್ಯೂಸಿಕನ್ನು ಹಿಡ್ಕೊಂಡು ಮ್ಯೂಸಿಕಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದೆ ನಮ್ಮ ಟಿ ವಿ. ಸೊ ನಮ್ಮ ಟಿ ವಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ಇವಾಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪವಿತ್ರ ಆಚಾರ್ಯ ಅವರು. ಹಿಂದಿನ ರೌಂಡ್ಸಲ್ಲಿ ಸೂಪರ್ ಆಗಿ ಹಾಡಿದ್ರು, ಇಲ್ಲಿ ಹೇಗೆ ಆಡ್ತಾರೆ ನೋಡ ಬನ್ನಿ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ
ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ಕಂದ ಮೇಲೇಳು ಮುಂದೆ ದಾರಿ ಇದೆ ಎಂದು ಕೈಯ ಹಿಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಬಂದನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ 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 ಶಾರದೆ. ಓಕೆ, ಪವಿತ್ರ ಆಚಾರ್ಯ. ಸೊ ಶಾರದೆ ಫುಲ್ ಆಶೀರ್ವಾದ ಮಾಡಿದ್ರ ಇಲ್ವಾ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಕಮೆಂಟ್ಸ್ ಬಂದಾಗ. ಆದರೆ ಒಂದು ವಿಚಾರ ನಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ನೀವು ಬರುವಾಗ ಕುಮಾರಿ ಪವಿತ್ರ ಆಚಾರ್ಯ ಆಗಿದ್ರಿ ಆ್ಯಂಡ್ ಇವಾಗ ಶ್ರೀಮತಿ ಪವಿತ್ರ ಆಚಾರ್ಯ ಆಗಿದ್ದೀರಾ. ಸೊ ಏನು ಸಮಾಚಾರ? ಈ ವೇದಿಕೆಯ ಪಲ್ಸು ಅಂತ ಹೇಳ್ತಾರೆ ತುಳುವಲ್ಲಿ, ಒಂದು ಸ್ಟೇಜ್ದ ಪಲ್ಸೆ ಅಂಜನೆ ಆರು ಬತ್ತಿನ ಮದ್ಮೇಣರಿಗೆ ಐದ ಬಗ್ಗೆ ದಾದ ಅಂತ ಬರೀರಿ. ಇದು ಆ್ಯಕ್ಚುಲಿ ಮೇಡ್ ಫಿಕ್ಸ್ ಆದಿತ್ತಂದು ಲಾಕ್ಡೌನ್ ಮತ್ತು ಆಯ್ ಬೊಕ್ಕ ಸೊ ನೆಕ್ಸ್ಟ್ ಪೋಸ್ಟ್ಪೋನ್ ಆದಿತ್ತಂದು. ಓಕೆ, ಈಗ ಪೋಸ್ಟ್ಪೋನ್ ಏನಾಡಿ ಬೇಜಾರೇ ಖುಷಿ ಅಂడి? ಆಬ್ವಿಯಸ್ಲಿ ಬೇಜಾರು ಆಪ್ನಿ ಕೇಂದ್ರಂಡೆ. ಎನಿವೇಸ್ ನಮ್ಮ ಮ್ಯೂಸಿಕ್ ದಂಜಿ ಬರ್ಗ ಕಮೆಂಟ್ಸ್ ಕೇನ್ ಕದೆ. ಓಕೆ, ಎನಿವೇಸ್ ರಾಜಗೋಪಾಲ್ ಸರ್ ಎಂಚಾದ ಪವಿತ್ರ ಎಸ್ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್. ನೀವು ಒಪ್ಪಿಸಿದರೆ, ಹಾಡು ಒಪ್ಪಿಸಿದರೆ ಅಷ್ಟೇ. ಯಾಕಂದರೆ ಇಟ್ ಹ್ಯಾಸ್ ಗಾಟ್ ತುಂಬ ಎಕ್ಸ್ಪ್ರೆಷನ್, ಭಾವ ಇದೆ ಇದರಲ್ಲಿ, ಅದು ಬಂದಿಲ್ಲ. ಆಮೇಲೆ ಸೆಕೆಂಡ್ ಸಣ್ಣ ಲಿರಿಕ್ಸ್ ಏನೇನೋ ಹಾಡುಬಿಟ್ರಿ ಸರ್. ಆ್ಯಕ್ಚುಲಿ ನಂದು ಮದುವೆದು 2 days ಗ್ಯಾಪ್ ಇದೆ, ಸೊ ನನಗೆ ಆಗಲಿಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ. ಹೇಳಿದರೆ ಇಲ್ಲಿ ಶೂಟಿಂಗ್ ಪೋಸ್ಟ್ಪೋನ್ ಮಾಡ್ತಿದ್ರಲ್ಲ? ಇಲ್ಲ ಇಲ್ಲ, ಆ್ಯಕ್ಚುಲಿ ಮದುವೆ ದಿವಸ ಶೂಟ್ ಇತ್ತು, ಸೊ ನನಗೋಸ್ಕರ 2 days ಲೇಟ್ ಮಾಡಿದೆ. ನೋಡಿ ನಮ್ಮ ಟಿ ವಿ ಎಷ್ಟು ನಿಮ್ಗೆ ಅಡ್ಜಸ್ಟ್ ಆಗಿದ್ದಾರೆ ಅಂತ. ಎಸ್, ಓಕೆ, ಎನಿವೇಸ್ ನೋಡಿ ಸಣ್ಣ ಸಣ್ಣ ಮಿಸ್ಟೇಕ್ಸ್, ಲಿರಿಕ್ಸ್ ಯಾವ ಟು ಕಾನ್ಸಂಟ್ರೇಟ್. ಒಂದು ಹಾಡು ಇರೋದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ, ಬಿಕಾಸ್ ಎವ್ರಿಥಿಂಗ್ ಕೌಂಟ್ಸ್. ತಪ್ಪು ಹಾಡಬಾರ್ದು. ಓಕೆ, ಲೆಟ್ ಅಸ್ ಸಿ. ಆಲ್ ದಿ ಬೆಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಫೈನಲ್ ಎಲ್ಲ ನೀವು ಬಂದರೆ ನೀವು ಫಸ್ಟೇ ಹೇಳಬೇಕು, ನಿಮಗೆ ಹೇಳೋಕ್ಕಾಗಲ್ಲ ಎಲ್ಲಿಗೆಲ್ಲ ಹೋಗೋದಕ್ಕಿರುತ್ತೆ ಅಂತ. ಸೊ ನೀವು ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ನಾವು ಫಿಕ್ಸ್ ಮಾಡ್ತೀವಿ, ಒಂದು 2 ವಾರ ಗ್ಯಾಪೆಲ್ಲ ಇಟ್ಕೊಂಡು. ಓಕೆ, ಎನಿವೇಸ್ ಮನೋಹರ್ ಸರ್ ನಿಮ್ಗೆ ಹೆಂಗಾಯಿತು? ಪವಿತ್ರ, ಎಸ್ ಸರ್. ನೀವು ಯಾವ್ದು ಹಾಡಿದೀಗ? ಶಾರದೆ ದಯೆ ತೋರಿದೆ. ಅದೇ, ಶಾರದೆ ದಯೆ ತೋರಿದಾಳೆ. ಆದರೆ ನಿಮಗೆ ದೈವದತ್ತವಾದ ಪಲಕುಗಳು ನಿಮ್ಮಲ್ಲಿ ಇದೆ. ನಿಮಗೆ ಅದು ಕೆಲವು ಸಲ ಅದು ಪ್ರಯತ್ನ ಪಟ್ಟರೆ ಬರೋದಿಲ್ಲ, ಆದರೆ ನಿಮ್ಮಲ್ಲಿದೆ. ಒಂದೇ ಒಂದಂದರೆ ನೀವು ಇನ್ನೂ ಸ್ವಲ್ಪ ಸ್ಟ್ಯಾಮಿನಾ ಬೆಳೆಸ್ಕೋಬೇಕು. ಜಾಗಿಂಗ್ ಎಲ್ಲ ಮಾಡ್ತೀರಾ? ಇಲ್ಲ ಇಲ್ಲ, ವಾಕಿಂಗು ಇವಾಗ ಮದುವೆ ಆದಮೇಲೆ ಕಷ್ಟ. ವಾಕಿಂಗು ಜಾಗಿಂಗು ಸ್ವಲ್ಪ ಅಭ್ಯಾಸ ಮಾಡಿಬಿಟ್ರೆ ಒಂಚೂರು ಬೆಳಿಗ್ಗೆ ಹೊತ್ತು ಆ ಶ್ವಾಸ ಇರುತ್ತಲ್ಲ, ಶ್ವಾಸ ಸ್ವಲ್ಪ ಜಾಸ್ತಿ ಕಂಟೈನರಲ್ಲಿ ಇಟ್ಕೋಬೋದು. ಸೊ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ಟ್ಯಾಮಿನಾ ಜಾಸ್ತಿ ಬೆಳೆಸ್ಕೊಳ್ಳಿ. ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಸಾಮರ್ಥ್ಯ ಇದೆ. ಇನ್ನೊಂಚೂರು ಪ್ರಯತ್ನ ಪಟ್ಟರೆ ಒಳ್ಳೆ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಖುಷಿ ಆಗೋದು ನೋಡಿ, ಮನೋಹರ್ ಸರ್ ಮ್ಯೂಸಿಕ್ ಜೊತೆಗೆ ಲೈಫ್ ಪಾಠ ಕೂಡ ಹೇಳ್ಕೊಡ್ತಾರೆ. ಸೊ ಮದುವೆ ಆದಮೇಲೆ ವಾಕಿಂಗ್ ಮಾಡೋದು ಕಷ್ಟ ಅಂತ ಹೇಳಿದ್ರು. ಸೊ ಯಾರಿಗೆಲ್ಲ ವಾಕಿಂಗ್ ಇಷ್ಟ ಅವ್ರು ಸ್ವಲ್ಪ ಮದುವೆ ಎಲ್ಲ ನೋಡ್ಕೊಂಡಾದರೆ ಬೆಟರ್. ಥ್ಯಾಂಕ್ ಯು. ಏನಿಲ್ಲ, ನಿಮ್ಮ ಗಂಡನ್ನು ಕರ್ಕೊಂಡೋಗಿ ವಾಕಿಂಗ್ ಬೆಳಿಗ್ಗೆ ಹೊತ್ತು. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಗುರು ಎಂಜಾನ್, ಗುರು ಸರ್ ಎಂಜಾನ್. ಐ ಥಿಂಕ್ ಪಂಡೆ ಎಡ್ಡಾತಂಡು ಸಿಂಗಿಂಗ್ ಎಡ್ಡಾತಂಡು ಅವು ಆ್ಯಕ್ಚುಲಿ ಒಂಜಿ ನೀವು ಸಿಂಗಿಂಗ್ ಒಂಜಿ ಪಾಸಿಟಿವ್ ಮಸ್ತ್ ಈಸಿ ಅದು. ಓಕೆ, ಪ್ರೆಸೆಂಟೇಷನ್ ವೆರಿ ಈಸಿ. ಬಂಗವತ್ತು ಪಂದ್ಯ ಅನ್ನಲಕ ಎತ್ತಜಿ ಒಂಜಿ ಮಲ್ಲ ಪ್ಲಸ್ ಅಫ್ಕೋರ್ಸ್ ಕರೆಕ್ಷನ್ಸ್ ಪಣ್ಣಾಗ ಒಂಜಿ ಬ್ರೆತ್ ಕಂಟ್ರೋಲ್. ಓಲು ಪ್ರಾಕ್ಟೀಸ್ ಏಪಲ್ಲ ಮಲ್ಪನ ಪಣ್ಣಾಗ ಓಲು ಬ್ರೆತ್ ದೆತ್ತೋ ನೋಡು, ಅವು ಪ್ಲ್ಯಾನ್ ಮಲ್ತದ ಎತ್ತೋ ನೋಡು. ಅವು ಬಂದಾಗ ಪಟ್ಟಿಗೆ ಪದ್ಯ ಬಂದು ಅಲ್ಪ ಅಲ್ಪ ತೆಪ್ಪನಾಗ ಮಿಸ್ಟೇಕ್ ತೋರಿಸಿನು. ಅಫ್ಕೋರ್ಸ್ ಲಿರಿಕ್ಸು
ಅಲ್ಪ ಅಲ್ಪ ಇತ್ತಂಡು ಒಂಜಿ ಮೂಜಿಕಾಯಿ ಇಟ್ಟು ಪೋಂಡು. ಸೊ ಅವೊಂಜಿ ಬೊಕ್ಕ ಎಕ್ಸ್ಪ್ರೆಷನ್ ಈ ಶಾರದೆ ದಯ ತೋರದೆ ಪಣ್ಣಗ ಇಟ್ಸ್ ಯಾನ್ ಪನ್ಪೆ ಈ ಕೇನ್ಲ ಅಂದು ಪರವಲ್ಲಿ ಇಂಕೊಂತ ಎನ್ನಂಚಿ ತೂಲ ಅನ್ ಪನ್ಪಿಲಕ ಒಪ್ಪೋಡು ದಟ್ ಭಾವ ಸಿಂಗಿಂಗ್ ಶ್ರುತಿ ತಾಳ ಬಿಡೋದು ಭಾವ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವು ಐ ಥಿಂಕ್ ದಟ್ ವಾಸ್ ಲ್ಯಾಕಿಂಗ್ ವೆರಿ ಶಾರ್ಪ್ ಅಂದ ತೋಜು ಲೆಕ್ಕ ಲ್ಯಾಕ್ ಅಂತೂ ಅವ್ರ ಯು ಹ್ಯಾವ್ ಟು ಇಂಪ್ರೂವ್ ಆನ್ ದಟ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಫ್ಯಾಂಟಾಸ್ಟಿಕ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ವೆಡ್ಡಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಮಣಿಕಾಂತ್ ಸರ್ ಎಂಜಾನ್. ಪವಿತ್ರ, ಎಸ್ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅವೈತೆ ಗುರು ಸರ್ ಪನ್ಲೆಕ್ಕನೆ, ಮನೋಹರ್ ಸರ್ ಪನ್ಲೆಕ್ಕನೆ, ರಾಜಗೋಪಾಲ್ ಸರ್ ಪನ್ಲೆಕ್ಕನೆ. ಸೊ ವಿ ಆರ್ ಡಿಸ್ಕಸಿಂಗ್ ಸಾಂಗ್ ಸೆಲೆಕ್ಷನ್ ಮಂತಿನ ವೆರಿ ಈಸಿ ಆ್ಯಂಡ್ ಫಾರ್ ಯು ಐ ಮೀನ್ ಎಫರ್ಟ್ಲೆಸ್ ಅದು ಐನ ಯು ಸ್ಯಾಂಗ್. ಬಟ್ ದ ಪಿಚ್ ಪ್ರತಿಯೊಂದು ಸಿಂಗರ್ಗಳು ಹಾಕಲ ಒಂಜಿ ರೇಂಜ್ ಉಪ್ಪುಂಡು. ಸೊ ಐ ಆಲ್ಸೋ ಪರ್ಸನಲಿ ಫೆಲ್ಟ್ ದಟ್ ನಾನು ಒಂಜಿ ರಡ್ ಒಂಜಿ ಆರ್ ಒನ್ ಆರ್ ಟೂ ಸೆಮಿಟೋನ್ಸ್ ಮಿತ್ ಇತ್ತದುಂಡ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. ಬಟ್ ಲೋ ನೋಟ್ಸ್ಡ್ ಒಂದು ಪವರ್ಫುಲ್ ಕೊರಲಿ ಆ್ಯಂಡ್ ಭಾವ ಕರುಣಾ ರಸ ಒಡು ಬೊಕ್ಕ ಒಂಜಿ ಎಕ್ಸ್ಪ್ರೆಷನ್ ಆ್ಯಂಡ್ ಫೀಲಿಂಗ್ ಅವು ಮಸ್ತ್ ಲ್ಯಾಕಿಂಗ್ ಇತ್ತು. ದೆನ್ ಅದರ್ ದೆನ್ ದ್ಯಾಟ್ ಇಟ್ ವಾಸ್ ಎಫರ್ಟ್ಲೆಸ್ ಸಿಂಗಿಂಗ್. ಮನೋಹರ್ ಸರ್ ಪನ್ಲೆಕ್ಕನೆ ದೈವದತ್ತವಾದ ಗಮಕ ಪಲ್ಕುಸ್ ಮತ್ತು ಬರ್ಪುಣೆ ಎಫರ್ಟ್ಲೆಸ್. ಸೊ ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್ ಆ್ಯಂಡ್ ಡೂ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಸೊ ಇವ್ರನ್ನ ಮದಿಮೆ ಆಯ್ಬೊಕ್ಕ ರಡ್ಡಿದ ನಡೀತೀನಿ, ಮದಿಮೆಗೆ ದುಂಬು ರಡ್ಡಿದ ನಡೀತೀನಿ. ಆಯ್ ಬೊಕ್ಕ ಓಕೆ, ಪ್ರಾಕ್ಟೀಸ್ ಮಾಡ್ಮಗಿನ ಜೊತೆ ಶಾರದೆ ಓ ದೇವರ ಹನಿಮೂನ್ ಒಂಚು ಅಂಚ ಮಾತಿರ ಬಣ್ಣ ಪ್ರಾಕ್ಟೀಸ್ ದಬ್ಬ ಗಮ್ಮದ ಥಾಟ್ಸ್ ಬದ್ದು ಒಂಚೂರು ಬಂಗಾಣಿರ ಅದೇ ಪ್ಲಾನಿಂಗ್ ಪ್ರಾಕ್ಟೀಸ್ ಮನ್ಪರ ಆತಿಜಿ ಫುಲ್ ರಿಲೇಟಿವ್ಸ್ ಇತ್ತಾರತೆ ಬನ್ನಾಗ ಕಾರ್ಡ್ ಲಿರಿಕ್ಸ್ ಮಾತ ಆನಿಯತು ಏನಿ. ಸೊ ಗಿಡ ಬನ್ನಾಗ ಫುಲ್ ಒಂದು ರಿಲೇಟಿವ್ಸ್ ಮಾತ ಬೈದಿತ್ತಾರೆ. ಅದು ಕೊರೋನಾ ಒಂಚೂರು ರೆಸ್ಟ್ರಿಕ್ಷನ್ಸ್ ಒಂದು ಜನ ಬೈದಿದ್ದಾರೆ ಮಾತ ಬೈತಿ ಅದು ಇಜ್ಜನ ಇಡ್ಡಿ ಆಲ್ಮೋಸ್ಟ್ ಇದು ಮಾತ ಕರ್ನಾಟಕ ಗೊತ್ತಾಣಿರ ಮದ್ನ ಅಣ್ಣ ನಾವೇ. ಎನಿವೇಸ್ ಕಂಗ್ರಾಚುಲೇಷನ್ಸ್ ಎಡೆ ಆಡೆ ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಹೋನಾಗ ನನಾದ ಎಡ್ಡೆ ಸಿಂಗಿಂಗ್ ಮನ್ಪ್ಲೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವಾಗ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಂದಿನಿ ಅವರು. ಸೊ ದೇವರು 2 ಕೈ ಕೊಟ್ಟಿದ್ದಾರೆ. ಇವಾಗ ಯಾರು ಇಲ್ಲಿದ್ದೀರಾ, ಯಾರೆಲ್ಲ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಚಪ್ಪಾಳೆ ತಟ್ಟಿ ಅಂಡ್ ಪ್ಲೀಸ್ ವೆಲ್ಕಮ್ ನಂದಿನಿ. ಪ್ರಾಣ ಬಡಿಸಿದೆ ಉಣಬಾರೋ ಜಾವರಾಯ ಶಿವ ತನುವಿನ ಮನೆಗೆ ಬಾತಿಥಿ 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 ತನುವಿನ ಮನೆಗೆ ಬಾತಿಥಿ 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 ಆತ್ಮನ ರುಚಿಗೆ ಬಾತಿಥಿ. ಕೆಲವು ಸೌದೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮದೀನಸಿ ತಾನೆ ಕುದಿದು ತಾನೆ ಉಕ್ಕಿ ತಾನೆ ಬಸಿದು ತಾನೇ ಆದ ಆತ್ಮಭಕ್ಷ ಉಂಡರೆ ತೇಗುವೆ ಶಿವನಡೆ ಸಾಗುವೆ ಬಾಳೆಲೆಯಲ್ಲಿ ಪ್ರಾಣವಿಸಿದೆ ಉಣಬಾರೋ ಜಾವರಾಯ ಹರ ತನುವಿನ ಮನೆಗೆ ಬಾತಿಥಿ 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 ಆತ್ಮನ ರುಚಿಗೆ ಬಾತಿಥಿ.
ಇಟ್ಟು ಕಂದನಂತೆ ಭುಜದಿ ಹೊತ್ತು ಹೋಗು ತಂದೆ. ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಬೆಲೆಯ ನೀಡಿ ಹರಸು ತಂದೆ. ಲಾಲಿಯ ರೂಪವೇ ಪಾಶದ ವೇಷವೇ ಬಾಳೆಲೆಯಲ್ಲಿ ಪ್ರಾಣ ಬಡಬಡಿಸಿದೆ. ಉಣಬಾರೋ ಜಾವರಾಯ ಈಶ್ವರ. ತನುವಿನ ಮನೆಗೆ ಬಾತಿಥಿ 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 ಆತ್ಮನ ರುಚಿಗೆ ಬಾತಿಥಿ 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 ಬಾತಿಥಿ. ವಾ ಮೊದಲನೇದಾಗಿ ನೀವೇನು ಹಾಡು ಸೆಲೆಕ್ಟ್ ಮಾಡಿದ್ದೀರಾ, ಒನ್ ಆಫ್ ಮೈ ಫೇವ್ರೆಟ್ ಹಾಡು ಅದು. ತುಂಬ ಖುಷಿ ಆಯಿತು. ಬಟ್ ಈ ರೀತಿ ಹಾಡ್ತಾ ಇದ್ರೆ ಮನೆ ಫುಲ್ ಅತಿಥಿಗಳಿರ್ತಾರೆ, ಮತ್ತು ಕ್ಯಾಟ್ರಿಂಗ್ ಎಲ್ಲ ಆರ್ಡರ್ ಕೊಡಬೇಕಾಗ್ಬೋದು. ಬಟ್ ನಿಮಗೆ ಖುಷಿ ಆಯ್ತಾ? ಖುಷಿ ಆಯಿತು. ಸೊ ಜಡ್ಜಸ್ಗಳಿಗೆ ಎಷ್ಟು ಖುಷಿ ಆಯಿತು ಕೇಳೋಣ ಬನ್ನಿ. ಸೊ ಮೊದಲನೇದಾಗಿ ಮಣಿಕಾಂತ್ ಕದ್ರಿ ಅವರಿಗೆ ಹೇಗನ್ನಿಸ್ತು ಕೇಳೋಣ. ನಂದಿನಿ, ಎಸ್ ಸರ್. ಬಿಗಿನಿಂಗ್ ವಾಸ್ ಜಸ್ಟ್ ವಾವ್. ಅಂದರೆ ಗಾಡ್ಸ್ ಗಿಫ್ಟ್ ಏನಿದೆ ನಿಮಗೆ, ದಟ್ಸ್ ಯುವರ್ ಟೋನ್ ಆ್ಯಂಡ್ ಟಿಂಬರ್. ಒಂದು ತುಂಬ ಪವರ್ಫುಲ್ ಟೋನ್ ಆ್ಯಂಡ್ ಟಿಂಬರ್ ಇದೆ. ಬಟ್ ಈ ಥರ ವಾಯ್ಸ್ಗಳಿದ್ದಾಗ ಏನಾಗುತ್ತೆ, ನಮಗೆ ಇಮಿಡಿಯೇಟ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನೀವು ಹಾಡ್ತಾ ಇರೋ ಹಾಗೆ ನಮಗೆ ಇನ್ನೂ ನೀವು ಇದನ್ನು ಆ ಸಬ್ಜೆಕ್ಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೋಲ್ಡ್ ಇರಬೇಕಿತ್ತು ಅಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಹಾಡಿದ ಸಾಂಗಲ್ಲಿ ಕೆಲವು ತುಂಬಾ ಗಮಕಗಳೆಲ್ಲ ಅಷ್ಟೊಂದು ಹೋಲ್ಡ್ ಇರಲಿಲ್ಲ. ಯುವರ್ ವೋಕಲ್ ಟೋನ್ ಈಸ್ ವೆರಿ ಗುಡ್ ಓವರಾಲ್ ಆ್ಯಂಡ್ ಎಕ್ಸ್ಪ್ರೆಷನ್ ಇಸ್ ಆಲ್ಸೋ ಗುಡ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟಿಗೆಲ್ಲ ತುಂಬ ಎಡವಟ್ಟು ಮಾಡಿದ್ರಿ. ಅಂದರೆ ಅದು ಒಪ್ಪಿಸಬೇಕು ಅಂತನೋ ಅಥವಾ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಇರೋ ಒಂದು ಕಂಟ್ರೋಲ್ ಶಾರೀರ ಅಥವಾ ಅದು ಕಮ್ಮಿ ಆಗಿರ್ಬೋದು. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ನೆಕ್ಸ್ಟ್ ರೌಂಡಲ್ಲಿ ನೋಡಿಕೊಂಡು ಆ್ಯಂಡ್ ಯಾವುದನ್ನು ಜಾಸ್ತಿಯಾಗಿ ನಾವು 100% ಆಗಿ ನಾವು ಟೇಕ್ ಆಫ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಕೋಬೋದು, ಆ ಥರ ಸಾಂಗ್ಗಳನ್ನೇ ಸೆಲೆಕ್ಟ್ ಮಾಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಅದೇ ರೀತಿ ನಮ್ಮ ಮಹಾಗುರುಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಗುರು ಸರ್. ನಂದಿನಿ, ಎಸ್ ಸರ್. ಅಫ್ಕೋರ್ಸ್ ಪಾಸಿಟಿವ್ ಎಕ್ಸ್ಪ್ರೆಷನ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸರ್. ನಿಂದು ಆ್ಯಕ್ಚುಲಿ ಸಿಂಗಿಂಗ್ ಸ್ಟೈಲ್ ಇದೆಯಲ್ಲ, ಪಕ್ಕ ಫೋಕ್ಗೆ ಹೋಲ್ಡ್ ಇದ್ದಂಗಿದೆ. ಓಕೆ, ದಿಸ್ ನಾಟ್ ಯುವರ್ ಜಾನರ್, ಬಟ್ ಚೆನ್ನಾಗಿ ಹಾಡಿದ್ಯಾ, ಇದನ್ನು ಚೆನ್ನಾಗಿ ಹಾಡಿದ್ಯಾ. ಫಸ್ಟ್ ಐ ಥಿಂಕ್ ಲಾಸ್ಟ್ ಟುವರ್ಡ್ಸ್ ದ ಎಂಡ್ ಕಂಟ್ರೋಲ್ ಆಫ್ ಸಿಂಗಿಂಗ್ ಇದೆಯಲ್ಲ, ಈ ಹಾಡಿನ ಮೇಲೆ ಹಿಡಿತ ಅಂತ ಅದು ಸ್ವಲ್ಪ ತಪ್ತಾ ಇತ್ತು. ಸೊ ಯು ಕ್ಯಾನ್ ಪಿಚ್ಚಿಂಗ್ ಸ್ವಲ್ಪ ಅದನ್ನು ಸ್ವಲ್ಪ ಐ ಥಿಂಕ್ ಲಿಟಲ್ ಮೋರ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್. ಓಕೆ, ಗುಡ್ ಮಾ. ಓಕೆ, ಸೊ ವಿ ಮನೋಹರ್ ಸರ್ ಪ್ಲೀಸ್. ನಂದಿನಿ ಅವರೇ, ಎಸ್ ಸರ್. ಮುಖ್ಯವಾದ ಪಾಯಿಂಟ್ಸ್ ಎಲ್ಲ ಮಣಿಯವರು ಗುರು ಅವರು ಇಬ್ಬರು ಹೇಳಿ ಆಯಿತು. ನನಗೆ ಏನನ್ಸಿದೆ ಅಂದರೆ ನಿಮ್ಮ ಧ್ವನಿ ಅನ್ಯೂಶುವಲ್, ಒಂದು ವಿಶೇಷವಾದ ಧ್ವನಿ ನಿಮಗಿದೆ. ಆಮೇಲೆ ಇದು ಮೂಲತಃ SPB ಅವರು ಹಾಡಿದ್ದಲ್ವಾ? ಹೌದು ಸರ್. ಅದು ನೋಡಿ, ಅವ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಇನ್ನೊಬ್ಬ ಮೇಲ್ ಸಿಂಗರ್ ಹಾಡಿದಿದ್ರೆ ಕಂಪ್ಯಾರಿಸನ್ ಬರ್ತಿತ್ತು. ನೀವು ಫಿಮೇಲ್ ಆದ್ದರಿಂದ ನಿಮ್ಮ ಬಟ್ ನಿಮ್ಮದೇ ಒಂದು ಐಡೆಂಟಿಟಿಯಲ್ಲಿ ನೀವು ಹಾಡಿದ್ರಿ ಇದನ್ನು. ಉಳಿದಂತೆ ಈ ಗಮಕಗಳಲ್ಲೆಲ್ಲ ಸ್ವಲ್ಪ ಸ್ವರಸ್ಥಾನ ಇನ್ನೊಂಚೂರು, ಅಂದರೆ ನೀವು ಸಂಗೀತ ಕಲಿತಾ ಇದ್ದೀರಾ? ಹೌದು ಸರ್. ಹೌದಾ? ಸೊ ಅದು ಬಹುಶಃ ಈ ಸ್ಟೇಜಲ್ಲಿ ಒಂದೊಂದು ಸಲ ಆಗುತ್ತೆ. ಆದರೆ ಸ್ವರ ಪರಿಚಯ ಚೆನ್ನಾಗಿ ಮಾಡ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಒಳ್ಳೆ ಫ್ಯೂಚರ್ ಇದೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇನ್ನು ಉಳಿದಿರೋ ಅಂಥದ್ದು ಒಂದೇ ಒಂದು ಕಮೆಂಟ್, ಸೊ ಅದು ಸಿಕ್ಕಿದ್ರೆ ಇನ್ನೂ ಹ್ಯಾಪಿ ಆಗ್ಬೋದು ನೀವು. ರಾಜ್ಗೋಪಾಲ್ ಸರ್ ಪ್ಲೀಸ್. ನಂದಿನಿ, ಎಸ್ ಸರ್. ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಹಂಸಲೇಖ ಸರ್. ಸೊ ಗಿವಿಂಗ್ ಸಚ್ ಎ ವಂಡರ್ಫುಲ್ ಸಾಂಗ್ಸ್. ಈ ಫಿಲ್ಮಲ್ಲಿ ಎಲ್ಲ ಹಾಡುಗಳು ದೇ ಆರ್ ಎಲ್ಲ ಚೆನ್ನಾಗಿದೆ.
ಆ್ಯಂಡ್ ಇದನ್ನು ಹಾಡಿರೋದು SPB ಸರ್. ನೀವು ಚೆನ್ನಾಗಿ ಹಾಡಿದ್ರಿ. ಗುರುಕಿರಣ್ ಸರ್ ಹೇಳಿದಾಗೆ ನಿಮ್ಮ ವಾಯ್ಸ್ ತುಂಬ ಫೋಕಿಶ್. ಈ ಹಾಡಲ್ಲಿ ಭಕ್ತಿ ಭಾವ ಇದೆ, ಆ ಡೈನಾಮಿಕ್ಸ್ ಅದು ಸ್ವಲ್ಪ ಕಡಿಮೆ ಇದೆ ಅನಿಸಿತ್ತು. ನೀವು ಚೆನ್ನಾಗಿ ಹಾಡಿದ್ರಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಹಾಡಲ್ಲಿರೋ ಆ SPB ಸರ್ ಹಾಡಿದ ಆ ಭಾವನೆ ಇದೆಯಲ್ಲ, ಯಾಕಂದರೆ ವಿ ಆಲ್ ಲಿಸನ್ ದ್ಯಾಟ್ ಸಾಂಗ್ ಓನ್ಲಿ ಅಲ್ವ, ಆ ಭಾವನೆ ಎಕ್ಸ್ಪೆಕ್ಟ್ ಮಾಡಿದಾಗ ಇಟ್ ವಾಸ್ ಸಮಥಿಂಗ್ ಲ್ಯಾಕಿಂಗ್ ಅಂತ. ಮತ್ತು ಕೊನೆ ಲೈನಲ್ಲಿ ಸ್ವಲ್ಪ ಪಿಚ್ಚಿಂಗ್ ಸ್ವಲ್ಪ ಲ್ಯಾಂಡ್ ಆಗಬೇಕಾದ್ರೆ, ಮತ್ತು ಕೆಲವು ಕಡೆ ಸ್ವಲ್ಪ ತಾಳ ತಪ್ತಾ ಇದ್ರ ಅಂತ. ಶಿವ ಅದು ಬಂದು ಟಕ್ಕ ತುಂಡ್ಪಲ್ಲೆ ತೊಗೊಳ್ಬೇಕಾದ್ರೆ ಇಟ್ ವಾಸ್ ಲಿಟ್ಲ್ ಟೆಂಪೋ ಮಿಸ್ ಆಗ್ತಾಯಿತ್ತು. ಓವರಾಲ್ ಇಟ್ ವಾಸ್ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ತುಂಬ ಖುಷಿ ಆಯಿತು. ಅವರು ಹೊಗಳೋವಾಗ ನೀವು ಸೀರಿಯಸ್ ಆಗ್ತೀರಾ, ಅವ್ರು ಏನಾದರೂ ನೆಗೆಟಿವ್ ಪಾಯಿಂಟ್ ಹೇಳಿದಾಗ ನಗ್ತೀರಾ, ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇವಾಗ ನಗ್ತಾ ಇದ್ದೀರಾ. ದ್ಯಾಟ್ ಇಸ್ ರಿಯಲಿ ಕೂಲ್. ಯಾಕೆಂದರೆ ಅಲ್ಲಿ ಕಮೆಂಟ್ಸ್ ಆಯಿತು, ನಿಮ್ಮ ಹಾಡಾಯಿತು, ಇನ್ನು ಎಂಜಾಯ್ ಮಾಡಬೇಕಷ್ಟೇ. ಸೊ ಇವಾಗ ಹೇಳಿ, ಸೆಮಿಫಿನಾಲೆಯಲ್ಲಿದ್ದೀರಾ, ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಆ್ಯಕ್ಚುಲಿ ಇಷ್ಟುದ್ದ ಜರ್ನಿಯಲ್ಲಿ. ಸೊ ಹೆಂಗೆ ಅನಿಸುತ್ತೆ, ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ, ಯಾರು ಜಾಸ್ತಿ ಸಪೋರ್ಟ್ ಮಾಡಿದ್ರು ನಿಮಗೆ? ಆಫ್ಕೋರ್ಸ್ ಅದು ಸ್ಟಾರ್ಟ್ ಆಗೋದು ನನ್ನ ಗ್ರ್ಯಾಂಡ್ ಮದರಿಂದ. ವಾವ್, ಯಾಕೆ ಏನು ಸಪೋರ್ಟ್ ಮಾಡ್ತಾರೆ, ಹೇಗೆ ಸಪೋರ್ಟ್ ಮಾಡ್ತಾರೆ ಅವರು? ಲೈಕ್ ಅವರು ನನಗೆ ಆರೆಂಕ್ ಫಸ್ಟ್ಗೆ ಸಪೋರ್ಟ್ ಮಾಡ್ತೀನಿ, ಸಂಗೀತ ಕ್ಲಾಸ್ ಪೋಯರೆ ಆ್ಯಂಡ್ ಸಾಂಗ್ಸ್ ಪೂರ ಇತ್ತಂಡ. ಆಫ್ಕೋರ್ಸ್ ಮೈ ಮಾಮ್ ಆ್ಯಂಡ್ ಮೈ ಆಂಟೀಸ್ ಆಫ್ಕೋರ್ಸ್, ಬಟ್ ಗ್ರ್ಯಾಂಡ್ ಮದರ್ ಫಸ್ಟ್ಗೆ ಸಪೋರ್ಟ್. ಇದು ಒಂಜಿ ವೇಳೆ ಈ ಅವಾರ್ಡ್ ಇರೋ ತಿಕ್ಕಣ ನನಗೆ ಎಣ್ಣಡಿರು ವಿನ್ ಅದು. ಸೊ ಎರೆ ಗೊರ್ಬರ್ ಫಸ್ಟ್ ಕೊನೊಂದು ಅವಾರ್ಡನ್ನು ಮೈ ಫ್ಯಾಮಿಲಿ ಆತನಗ ಏರಲ್ಲ ಬಿಡ್ರೆ ಜೊತೆ ನಂಗೆ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂಥ ಸಮಯ. ಡೆಫಿನೆಟ್ಲಿ ಬೇಜಾರಾಗುತ್ತೆ, ಇನ್ನೊಂದು 2 ಹಾಡು ಬೇಕಿತ್ತು ಅಂತ ಅನಿಸುತ್ತೆ, ನನಗೂ ಅನ್ನಿಸ್ತಾ ಇದೆ. ನಾನು ಹೇಳಿದ್ರೇ ಕೇಳ್ತಾ ಇಲ್ಲ, ಮತ್ತೆ ಏನು ಮಾಡೋದಲ್ವಾ? ಸೊ ನೀವೇನು ಮಾಡಬೇಕು, ನಿಮಗೆ ಹಾಗೇನಾದರೂ ಅನ್ನಿಸ್ತಾ ಇದ್ದರೆ ನೀವು ಸ್ವಲ್ಪ ಕಾಯಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನಷ್ಟು ಜಬರ್ದಸ್ತ್ ಆಗಿರೋವಂತಹ ಹಾಡುಗಳು ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಸೊ ಇವತ್ತಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಅದ್ಭುತವಾಗಿರುವಂತಹ ಜಡ್ಜ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ನಾನು ಇರ್ತೀನಿ, ಸಿಂಗರ್ಸು ಇರ್ತಾರೆ, ಅವರು ಇರ್ತಾರೆ, ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿ ತನಕ ಡೆಫಿನೆಟ್ಲಿ ನಮ್ಮ ಟಿವಿ ನೋಡ್ತಾ ಇರಿ. ಅದರ ಜೊತೆಗೆ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಅಮೃತ್ ಬಿಂದೂಸ್ ಶಕುಂತಲಾ ಹೇರ್ ಆಯಿಲ್, ಇದನ್ನು ಕೂಡ ಬಳಕೆ ಮಾಡಿ. ಯಾಕೆ ಅಂತಂದರೆ ಬ್ಯೂಟಿಫುಲ್ ಆಗಿರುವಂತಹ ಹೇರ್ ಬೇಕು ಅಂತಂದರೆ ಇದು ಸಹಕಾರಿಯಾಗುತ್ತೆ. ಸಿಟಡೆಲ್ ಡೆವಲಪರ್ಸ್, ರೋಹನ್ ಕಾರ್ಪೊರೇಷನ್, ಶ್ರೀನಿವಾಸ್ ಹಾಸ್ಪಿಟಲ್, ಇವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star boiled rice. Thank you so much. See you in the next episode. Bye-bye. Namma super singer. Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.